ಬೆಂಗಳೂರಿನ ಸಂಸದರು ಮಾಜಿ ಮುಖ್ಯಮಂತ್ರಿಗಳಂತ ಡಿ ವಿ ಸದಾನಂದ ಗೌಡರವರ ಬ್ಯಾನರನ್ನು ಹಾಕಿ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಅದರ ಬಗ್ಗೆ ಇವತ್ತು ಯಾರು ಹಾಕಿದ್ದಾರೆ ಅವರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಅಂಥ ಕಿಡಿಗೇಡಿಗಳು ಇನ್ನು ಮುಂದೆ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡಬಾರ್ದೆಂಬ ವಿಜ್ಞಾಪನೆ. ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ತನಿಖೆಯಾಗಿ ಯಾರು ಇದನ್ನು ಮಾಡಿದ್ದಾರೆ ಅವರ ಮೇಲೆ ಸರಿಯಾದ ಶಿಕ್ಷೆ ಆಗಬೇಕು ಅವರಿಗೆ ಅಂತೇಳಿ ನಾವು ತಮ್ಮ ಮುಖಾಂತರ ಅದನ್ನು ದೂರು ಅರ್ಜಿಯನ್ನು ಕೊಡ್ತಾ ಇದ್ದೇವೆ. ಲೋಕಸಭಾ ಸದಸ್ಯರು, ನಮ್ಮ ಮಾಜಿ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ವಿ ಸದಾನಂದ ಗೌಡರ ಬ್ಯಾನರನ್ನು ಬಸ್ ಸ್ಟ್ಯಾಂಡಿನ ಎದುರುಗಡೆ ಇವತ್ತು ಹಾಕಿ ಅದಕ್ಕೆ ಚಪ್ಪಲಿ ಹಾರವನ್ನು ಹಾಕಿದಂಥ ಕಿಡಿಗೇಡಿಗಳ ಬಗ್ಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಆದ ನಂತರ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ನಮ್ಮ ವಿಚಾರವನ್ನು ಒಪ್ಪದಂಥ ಜನ ಇವತ್ತು ಈ ರೀತಿಯ ದುಷ್ಕೃತ್ಯಕ್ಕೆ ಇಳಿದಿದ್ದಾರೆ. ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು, ಸರಿಯಾದ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು ಮತ್ತು ಅವರ ವಿರುದ್ಧ ಸರಿಯಾದ ತನಿಖೆಯನ್ನು ಮಾಡಿ ಅವರನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಬೇಕು. ಯಾವುದೇ ಜನಪ್ರತಿನಿಧಿಗಳಿಗೆ ಅಥವಾ ನಾಯಕರಿಗೆ ಈ ರೀತಿಯ ಅವಹೇಳನ ಬ್ಯಾನರ್ಗಳನ್ನು ಹಾಕುವಂಥದ್ದನ್ನು ಈ ಮುಂದೆ ಈ ರೀತಿ ಆಗಬಾರ್ದು. ಆ ದೃಷ್ಟಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರಾದ ಸನ್ಮಾನ್ಯ ಸಂಜೀವ್ ಮಠಂದೂರು ಅವರು, ನಮ್ಮ ಅಭ್ಯರ್ಥಿಯಾದಂಥ ಆಶಕ್ಕನವರು, ಪಕ್ಷದ ಪ್ರಮುಖರು ಎಲ್ಲ ಉಪಸ್ಥಿತಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ನಮ್ಮ ಈ ವಿಚಾರದಲ್ಲಿ ಇವತ್ತು ಮಾಧ್ಯಮದವರನ್ನು ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ. ಜನತಾ ಪಾರ್ಟಿ ಇವತ್ತು ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಡಳಿತ ಮಾಡಿದಂಥ ಒಂದು ಪಾರ್ಟಿಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಮಾಜಿ ಅಧ್ಯಕ್ಷರಾದಂಥ ಡಿ ವಿ ಸದಾನಂದ ಗೌಡರು ಹಾಗೂ ಪ್ರಕೃತ ಸಂಸದರು, ಕರ್ನಾಟಕದ BJPಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಇವರ ಬಗ್ಗೆ ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ ಅವರನ್ನು ತೇಜೋವಧೆ ಮಾಡುವಂಥ ಒಂದು ಬ್ಯಾನರ್ ಹಾಕಿ ನೊಂದ ಹಿಂದೂ ಕಾರ್ಯಕರ್ತರು ಅಂತೇಳಿ ಆ ಬ್ಯಾನರಲ್ಲಿ ಉಲ್ಲೇಖ ಮಾಡಿದಂಥ ವಿಚಾರಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಆದಂಥ ಅವಮಾನ, ಮಾಜಿ ಮುಖ್ಯಮಂತ್ರಿಗಳಾದಂಥ ಅವಮಾನದ ನಿಮಿತ್ತ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಅಭ್ಯರ್ಥಿಗಳಂಥ ಆಶಾ ತಿಮ್ಮಪ್ಪ ಅವರೇ, ನಮ್ಮ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಂಥ ಚಲ್ಲ ತಿಮ್ಮಪ್ಪ ಶೆಟ್ಟಿ ಅವರೇ, BJPಯ ಅಧ್ಯಕ್ಷರಂಥ ಸಾಜಾ ರಾಧಾಕೃಷ್ಣ ಆಳ್ವ ಅವರೇ, ನಗರ BJPಯ ಅಧ್ಯಕ್ಷರಂಥ ಜಗನ್ಯೋಸರಾವ್ ಅವರೇ, ನಗರಸಭೆಯ ಅಧ್ಯಕ್ಷರಾದಂಥ ಜೀವಂದರ್ ಜೈನ್ ಅವರೇ, BJPಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಬುಡಿಯಾರ್ ರಾಧಾ. ಕಳೆದ 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯ ಒಂದು ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿತ್ತು. ಯಾವುದೇ ಒಂದು ದ್ವೇಷದ ರಾಜಕಾರಣವನ್ನು ಮಾಡದೆ ಆ ಕುವೆಂಪು ಹೇಳಿದಂಥ ಆ ಏನು ಶಾಂತಿಯ ತೋಟವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ಯಾವಾಗ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂತ, ಕಾಂಗ್ರೆಸ್ ಪುತ್ತೂರಿನಲ್ಲಿ ಮತ್ತೊಮ್ಮೆ ಆ ಒಂದು ಶಾಸಕ ಗೆಲ್ಲುವ ಮುಖಾಂತರ ಇವತ್ತು ಮತ್ತೊಮ್ಮೆ ಅಶಾಂತಿಗೆ ಕಾರಣ ಆಗುವಂಥ ಇಂಥ ಬ್ಯಾನರ್ಗಳನ್ನು ಅಳವಡಿಸುವಂಥ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ. ಇವತ್ತು ಶಾಂತಿಯನ್ನು ಕದಡಬೇಕು, ನಮ್ಮ ನಾಯಕರ ತೇಜೋವಧೆಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ BJPಯ ನೊಂದ ಕಾರ್ಯಕರ್ತರು ಅಂತೇಳಿ BJPಗೆ ಇವತ್ತಿಲ್ಲಿ ಸೋಲಾಗಿದೆ ಅಂತೇಳಿ ಆ ಬ್ಯಾನರ್ ಅಳವಡಿಸುವಂಥ ಕೆಲಸ ಯಾವುದೋ ಒಂದು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಹಿಂದೂ ಆದವ ಖಂಡಿತ ಇಂಥ ಕಾರ್ಯಕ್ಕೆ ಎಡೆ ಮಾಡಿಕೊಡುವುದಿಲ್ಲ. ಯಾಕಂದರೆ ಡಿ ವಿ ಸದಾನಂದ ಗೌಡರು ಪುತ್ತೂರಿನಲ್ಲಿ ಯಾವಾಗ ಆ ಗೂಂಡಾಗಿರಿ ಇತ್ತೋ, ದೌರ್ಜನ್ಯ ಇತ್ತೋ, ಹಿಂದೂಗಳಿಗೆ ಯಾವಾಗ ಅವಮಾನ ಆಗ್ತಾ ಇತ್ತೋ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದೋ, ಅದನ್ನು ತಡೆಗಟ್ಟುವಂಥ ಕೆಲಸ ಡಿ ವಿ ಸದಾನಂದ ಗೌಡರು ಕಳೆದ 35-40 ವರ್ಷದಿಂದ ಮಾಡಿದ್ದಾರೆ. ಅದೇ ನಳಿನ್ ಕುಮಾರ್ ಕಟೀಲ್ ಸಂಘದ ಒಬ್ಬ ಪ್ರಚಾರಕರಾಗಿ
ಹಿಂದೂ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಅದನ್ನು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡಿದರು. ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ NIAಗೆ ಅದನ್ನು ವಹಿಸಿಕೊಡುವಂತ ಕೆಲಸವನ್ನು ಮಾಡಿದರು. ಆ ಪ್ರವೀಣ್ ನೆಟ್ಟಾರ್ ಕುಟುಂಬ ಇವತ್ತು ಬೀದಿಗೆ ಪಾಲಾಗಬಾರ್ದು ಅಂತೇಳಿ ಮನೆಗಟ್ಟಿಕೊಡುವಂತ ಕೆಲಸವನ್ನು ಮಾಡಿದರು. ಅವರ ಮಡದಿಗೆ ಇವತ್ತು ಉದ್ಯೋಗ ಕೊಡುವಂತ ಕೆಲಸವನ್ನು ಮಾಡಿದರು. ಹಿಂದೂಗಳ ಪರವಾಗಿ ನಿಂತಂತ, ಹಿಂದುತ್ವಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದಂತ DV ಸದಾನಂದ ಗೌಡರು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಒಬ್ಬ ನೊಂದ ಹಿಂದೂ ಕಾರ್ಯಕರ್ತ ಅಂತೇಳಿ ಈ ರೀತಿಯ ಅವಮಾನ ಮಾಡುವಂತ ಬ್ಯಾನರ್ ಹಾಕಿ ಚಪ್ಪಲಿ ಹಾರ ಹಾಕಿದಂತ ಈ ಘಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡತುಂಡವಾಗಿ ಖಂಡಿಸ್ತದೆ. ಇದರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಪ್ರತಿಭಟನೆ. ಯಾವುದೋ ರಾಜಕೀಯ ದುರುದ್ದೇಶದಿಂದ, ರಾಜಕೀಯ ಪ್ರಚೋದನೆಯಿಂದ ಯಾವುದೋ ಒಬ್ಬ ಕಾರ್ಯಕರ್ತನನ್ನು ಇಂತಹ ಒಂದು ಕುಕೃತ್ಯಕ್ಕೆ ಇಳಿಸುವಂತ ಕೆಲಸ ಯಾರೋ ಮಾಡಿದ್ದಾರೆ. ಆ ಮಾಡಿದಂತ ವ್ಯಕ್ತಿ ಯಾರು ಅಂತೇಳಿ ಇವತ್ತು ನಮ್ಮ ಜಿಲ್ಲಾಡಳಿತ, ನಮ್ಮ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಅದನ್ನು ಪತ್ತೆ ಹಚ್ಚಬೇಕು. ಆ ಪತ್ತೆ ಹಚ್ಚುವ ಮುಖಾಂತರ ಅವನಿಗೆ ಸೂಕ್ತವಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒಕ್ಕರಳಿಂದ ಇವತ್ತು ಪ್ರತಿಭಟಿಸ್ತಾ ಇದೆ. ಇವತ್ತು ಒಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡುವ ಮುಖಾಂತರ, ಅದೇ ರೀತಿಯಲ್ಲಿ ಇವತ್ತು ಸಾರ್ವಜನಿಕವಾಗಿ ಆ ಚಪ್ಪಲಿ ಹಾರ ಹಾಕುವ ಮುಖಾಂತರ ಒಬ್ಬ ಸಂಸದನಿಗೆ, ಒಬ್ಬ ಮಾಜಿ ಮುಖ್ಯಮಂತ್ರಿಗೆ, ಒಬ್ಬ ರಾಜ್ಯಾಧ್ಯಕ್ಷನಿಗೆ ಇವತ್ತು ಅಗೌರವ ತರುವಂತ ಕೆಲಸ ಮಾಡಿದಂತ ಆ ವ್ಯಕ್ತಿ ಮತ್ತು ಆ ಸಂಘಟನೆ ಯಾರೇ ಆಗಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಸಹಾಯಕ ಆಯುಕ್ತರ ಕಚೇರಿ ಎದುರುಗಡೆ ಇಂಥ ತುರ್ತು ಪ್ರತಿಭಟನೆಯನ್ನು ಮಾಡಿ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಗೆ ಆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು, ನಮ್ಮ ಸಹಾಯಕ ಆಯುಕ್ತರಿಗೆ ಮತ್ತೊಂದು ದೂರನ್ನು ಕೊಟ್ಟು ತಕ್ಷಣ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕು. ಆ ವ್ಯಕ್ತಿಯ ಹಿಂದೆ ಇರುವಂತಹ ವ್ಯಕ್ತಿಗಳನ್ನು ಇವತ್ತು ಪತ್ತೆ ಹಚ್ಚಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಬಂದಂತ ನಮ್ಮೆಲ್ಲ ಬಂಧುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ, ನಾವು ಮುಂದಿನ ದಿನಗಳಲ್ಲಿ ಇಂಥ 10 ಪ್ರತಿಭಟನೆಗಳಿಗೆ ತಯಾರಾಗಬೇಕು ಅಂತೇಳಿ ಕೂಡ ನಮ್ಮ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಯಾವಾಗ ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಬಂತ ಆಗ ಹಿಂದೂಗಳ ಮಾರಣ ಹೋಮ ಖಂಡಿತ ನಿಶ್ಚಯ. ಮತ್ತೊಮ್ಮೆ ಹಿಂದೂಗಳ ಮೇಲೆ ದೌರ್ಜನ್ಯ ಇಂಥದ್ದು ನಿರಂತರ ಆಗ್ತಾ ಇದೆ ಎನ್ನುವುದಕ್ಕೆ ಬಹುಶಃ ಇವತ್ತು ಒಂದು ಸಣ್ಣ ಸೂಚನೆಯನ್ನು ಕೊಡುವಂತ ಕೆಲಸ ಮಾಡಿದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸ್ತಾ ನನ್ನ ಮಾತನಾಡಿದ್ದೇನೆ. ಜೈ ಹಿಂದ್. ನಿಲ್ದಾಣದ ಬಳಿ ಜನಪ್ರತಿನಿಧಿಗಳ ಮಾನಹಾನಿ ತೇಜೋವಧೆ ಮಾಡುವಂಥ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬ ಫ್ಲೆಕ್ಸ್ ಅಳವಡಿಕೆ ಬಗ್ಗೆ ದೂರು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪುತ್ತೂರು ತಾಲೂಕಿನ ನಗರ ವ್ಯಾಪ್ತಿಗೆ ಸೇರಿದ KSRTC ಬಸ್ ನಿಲ್ದಾಣದ ಬಳಿಯಲ್ಲಿ ದಿನಾಂಕ 14/5/2023 ರಾತ್ರಿ ವೇಳೆಯಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಮತ್ತು ಸಂಸದರು ಆದಂತಹ DV ಸದಾನಂದ ಗೌಡರು ಮತ್ತು BJP ರಾಜ್ಯಾಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡದ ಸಂಸದರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರ ಭಾವಚಿತ್ರಗಳನ್ನು ಮಾನಹಾನಿ ತೇಜೋವಧೆ ಮಾಡುವಂಥ ಫ್ಲೆಕ್ಸ್ ಮೂಲಕ ಅಳವಡಿಸಿ ಸಾರ್ವಜನಿಕ ಸ್ಥಳದಲ್ಲಿ ಭಾವಚಿತ್ರಗಳಿಗೆ ಚಪ್ಪಲಿ ಹಾರವನ್ನು ಹಾಕಿ ಕೆಳಭಾಗದಲ್ಲಿ ನೊಂದ ಹಿಂದೂ ಕಾರ್ಯಕರ್ತರು ಎಂಬ ಫ್ಲೆಕ್ಸ್ ಅನ್ನು ಅಳವಡಿಸಲಾಗುತ್ತದೆ. ಸದ್ರಿ ಕಿಡಿಗೇಡಿಗಳು ನಡೆಸಿದ ಈ ಕೃತ್ಯದಿಂದ ಸಂಸದರು ಹಾಗೂ BJP ರಾಜ್ಯಾಧ್ಯಕ್ಷರಿಗೆ ದೊರೆತ ಅಗೌರವದಿಂದಾಗಿ ನಮಗೆ ತೀವ್ರ ಆಘಾತವಾಗಿರುತ್ತದೆ ಮತ್ತು ತೀವ್ರ ನೋವುಂಟು ಆಗಿರುತ್ತದೆ. ಈ ಕೃತ್ಯಗಳನ್ನು ಪುತ್ತೂರು ಭಾರತೀಯ ಜನತಾ ಪಾರ್ಟಿಯು ಉಗ್ರವಾಗಿ ಖಂಡಿಸುತ್ತದೆ ಹಾಗೂ ಈ ಕೃತ್ಯ ಎಸಗಿದ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುತ್ತೂರು BJP ಆಗ್ರಹಿಸುತ್ತದೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 9902226466.